1 2 ಬಾಳೆ ಹರಡು 3 4 ಅನ್ನವ ಹಾಕು. ಶಿಟ್, ಡಬ್ಬ ಪೆನ್ ಈಗಲೇ ಹಿಂಗೆ ಖಾಲಿ ಆಗಬೇಕಾಗಿತ್ತಾ? ಏನು ಮಾಡಲಿ ಈಗ? ಬಿಡು, ಬೇರೆಯವ್ರ ಹತ್ರ ಕೇಳಿದ್ರೆ ಆಯ್ತು. ಮಗ 2 ಪೆನ್ ಇದೆಯಾ? ಇಲ್ಲ, ಒಂದೇ. ದೋಸ್ತ ಎಕ್ಸ್ಟ್ರಾ ಪೆನ್ ಇದೆಯಾ? ಎಕ್ಸ್ಟ್ರಾ ಪೆನ್ನಾ? ಇಲ್ಲ. ಬೆಂಚ್ ಮೇಲೆ ಇದೆಯಲ್ಲ 2 ಪೆನ್ನು, ಅದರಲ್ಲೇ ಒಂದು ಕೊಡು. ಅದ್ಯಾವುದು ಕೊಡೋಕ್ಕಾಗಲ್ಲ, ಅದೆಲ್ಲ ನಂಗೆ ಬೇಕು. ಒಬ್ಬರ ಹತ್ರನೂ ಇಲ್ವಲ್ಲ, ಹೋಗ್ಲಿ ಬಿಡು, ಮನೆಗೆ ಹೋಗಿ ಬರ್ಕೊಳ್ತೀನಿ. ಓ, ಹಿಂಗೆ ಖಾಲಿ ಆಗೋಯ್ತು. ಯಾರ ಹತ್ರನಾದ್ರೂ ಎಕ್ಸ್ಟ್ರಾ ಪೆನ್ ಇದೆಯಾ ಗಾಯ್ಸ್? ಎಕ್ಸ್ಟ್ರಾ ಪೆನ್ನ ತಗೊಳ್ಳಿ, ನನ್ನ ಹತ್ರ 2 ಇದೆ. ಓ, ನಿನಗೆಲ್ಲ ಅನ್ನೋಕ್ಕಾಗುತ್ತಾ? ತಗೋ. ನನ್ನ ಹತ್ರ 4 ಎಕ್ಸ್ಟ್ರಾ ಪೆನ್ ಇದೆ, ಇದನ್ನ ತಗೊಳ್ಳಿ. ಇದೆಯಲ್ಲ ಎಕ್ಸ್ಟ್ರಾ ಪೆನ್, ನೀನೇ ಇಟ್ಕೋ, ನಂಗೆ ವಾಪಸ್ ಮಾಡೋದು ಬೇಡ, ನಿನಗೆ ತಗೋ. ನನ್ನ ಪೆನ್ ತಗೋ, ಈ ಪೆನ್ ತಗೋ, ಈ ಪೆನ್ ಚೆನ್ನಾಗಿದೆ, ಈ ಪೆನ್ ತಗೊಳ್ಳಿ, ಪೆನ್ ತಗೊಳ್ಳಿ. ಯಾರೋ ಇವರೆಲ್ಲ ಎಲ್ಲಿದ್ರು ಇಷ್ಟು ತನಕ? ನಾ ಕೇಳಿದ್ರೆ ಒಬ್ರು ಬಾಯಿ ತೆಗಿಲಿಲ್ಲಾಗಿದ್ರು. ಈ ನನ್ನ ಮಕ್ಕಳ ಕಥೆನೇ ಇಷ್ಟು. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡೋದು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು 2 ಫ್ರೀಯಾಗಿ ಮಾಡ್ಕೊಳ್ಬೋದು. ನಿಮ್ಮನೆ ಗಂಟೇನೂ ಹೋಗೋದಿಲ್ಲ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಿಕ್ಷೆ ಬೇಡಿದ್ದು ಸಾಕು ಅನ್ಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.